ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಜಿಲ್ಲಾ 317D ರೀಜನ್ 4 ಝೋನ್ 1 ವತಿಯಿಂದ ಝೋನ್ ಸೋಷಿಯಲ್ ಅನ್ನೋ ಕಾರ್ಯಕ್ರಮ ಮಲ್ಲಿಕಟ್ಟೆಯ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಝೋನ್ ಚೇರ್ಪರ್ಸನ್ ಝೋನ್ 1ನ ಲಯನ್ ರಮಾ ಮುಗ್ರೋಡಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಶಿಕ್ಷಕರ ಮಾರ್ಗದರ್ಶನದಿಂದ ಸಮಾಜ ಸೇವೆ ಮಾಡಲು ಆಸಕ್ತಿ ಮೂಡಿದೆ. ಸಮಾಜ ಸೇವೆ ಮಾಡಲು ಹಣ ಮುಖ್ಯವಲ್ಲ, ಮನಸ್ಸಿದ್ದರೆ ಎಲ್ಲವೂ ಸಾಧ್ಯ ಅಂತ ಹೇಳಿದರು. ಸಮಾಜ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ ಹಾಗೆ ನಾನು ಹೇಳಿದೆ, ಸರ್ ನಾವು ಬಡವರು, ನಾವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇದೆ, ಅದೇನು ನಮ್ಮಂತ ಈ ಸಮಯದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳುವಾಗ ಅವರು ಮಾತು ಹೇಳಿದ್ರು. ನೋಡಿ, ಸಮಾಜ ಸೇವೆ ಅಂತ ಹೇಳಿದ್ರೆ ನೀನು ದುಡ್ಡು ಖರ್ಚು ಮಾಡಿ ಇನ್ನೊಬ್ಬರಿಗೆ ಕೊಡುವಂಥದ್ದು ಸಮಾಜ ಸೇವೆ ಅಂತ ನೆನೆಸಬೇಡ. ಸಮಾಜ ಸೇವೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ನೀವು ಸಹಾಯ ಮಾಡು, ಅದು ನಿಮಗೆ ನಮ್ಮ ಸಮಾಜ ಸೇವೆಯ ಒಂದು ಅರ್ಥದಲ್ಲಿ ಬರುತ್ತದೆ. ನೀವು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಎಲ್ಲಿಯಾದರೂ ಒಂದು ಕಲ್ಲ ಬಣ್ಣ ಮುಳ್ಳ ಏನಾದರೂ ಸಿಕ್ಕಿದ್ರೆ ಅದನ್ನು ತೆಗೆದು ಒಂದು ಬದಿಗೆ ಸೇರಿಸಿ, ಆಗ ನೀನು 10 ಜನರಿಗೆ ಆ ದಾರಿಯಲ್ಲಿ ನಡೆಯುವವರಿಗೆ ಉಪಕಾರ ಮಾಡಿದಂತಾಗ್ತದೆ. ಆ ಮಾತು ನನಗೆ ಈಗಲೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿದು ಹೋಗುತ್ತೆ. ನಾನು ಎಲ್ಲಿಯಾದರೂ ನಡ್ಕೊಂಡು ಹೋಗುವಾಗ ಒಂದು ಕಲ್ಲ ಏನೋ ಸಿಕ್ಕಿದ್ರೆ ನಾನು ನನ್ನಷ್ಟಕ್ಕೆ ಹೀಗೆ ಹೋಗ್ತದೆ, ಬದಿಗೆ ಸೇರಿಸುವಂತೆ ಕೆಲಸ. ಇದೇ ವೇಳೆ ಲಯನ್ ಲಕ್ಷ್ಮೀ ಆರ್ರಯವರ ಮೂಲಕ ಮೂಡಿಬಂದ ಮಂಗಳ ಅನ್ನುವ ಸ್ಪೆಷಲ್ ಬುಲೆಟಿನ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ಶಿಕ್ಷಕರಾದ ಯುನಿಸ್ ಸಲೀನ್ಸ್ ಹಾಗೂ ಉಷಾ ನಾಯಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಬಳಿಕ ಮಾತನಾಡಿದ ಉಷಾ ನಾಯಕ್ ಅವರು ಸನ್ಮಾನಿಸಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು. ಭಗವಾನ್ ಬುದ್ಧನ ವೇದ ವಾಕ್ಯದಂತೆ ವಿದ್ಯೆ ಕಲಿಸುವವನೆಂದರೆ ಜ್ಯೋತಿ ಇದ್ದಾನೆ. ಆ ಜ್ಯೋತಿ ಜಗವನ್ನೇ ಬೆಳಗಬೇಕು. ಸಂಪೂರ್ಣ ವಿಶ್ವವನ್ನು, ಸಕಲ ಜೀವಕೋಟಿಗಳನ್ನು ಆವರಿಸಿಕೊಂಡಿರುವ ಭಗವಂತನ ಸ್ಥಾನವನ್ನು ತೋರಿಸಿಕೊಟ್ಟ ಗುರುಗಳ ಚರಣಗಳಿಗೆ ನಮನಗಳು. ಇಲ್ಲಿ ಗುರುಗಳ ಶ್ರೇಷ್ಠತೆಯನ್ನು ತಿಳಿಸುವ ಸಂತ ಕಬೀರನ ವಾಣಿಯಿಂದಲೂ ಸ್ಮರಿಸಬಹುದು. ಗುರು ಗೋವಿಂದ ದೋ ಕಡೆ ಕಾಕೆ लागू ಬಲಿಹಾರಿ ಗುರು ಆಜ್ಞೆ ಗೋವಿಂದ ದಿಯೋ ಬಲಿಹಾರಿ. ಗುರು ಮತ್ತೆ ಭಗವಾನ್ ಇಬ್ಬರು ಜೊತೆಗೆ ನಿಂತಿದ್ದಾಗ ಮೊದಲು ನಾನು ಯಾಕೆ ಕಾಲಿಗೆ ಜನಗಳಿಗೆ ಅಗತ್ಯ ಎಂದು ಪ್ರಶ್ನಿಸಿದಾಗ ನಾನು ಮೊದಲು ಗುರುಗಳನ್ನು ವಂದಿಸುತ್ತೇನೆ, ಏಕೆಂದರೆ ಭಗವಂತನ ಎರಡನ್ನು ತೋರಿಸಿಕೊಟ್ಟವರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಚಂದ್ರಹಾಸ್ ಕದ್ರಿ, ಕಾರ್ಯದರ್ಶಿ ಭಾರತಿ ಶೆಟ್ಟಿ, ಖಜಾಂಚಿ ಪ್ರದೀಪ್ ಕುಮಾರ್ ಶೆಟ್ಟಿ, ಮಾಜಿ ಗವರ್ನರ್ ರೊನಾಲ್ಡ್ ಗೋಮ್ಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.